ಸುಮಧುರ ಕಂಠದ ಗಾಯನ ಕೋಗಿಲೆಗಳಿಗಾಗಿ ಒಂದೊಳ್ಳೆ ವೇದಿಕೆಯನ್ನ ಪುತ್ತೂರಿನ ಮುಳಿಯಾ ಜುವೆಲ್ಸ್ನಿಂದ ನೀಡಲಾಗುತ್ತಿದೆ. ಪುತ್ತೂರಿನ ಮುಳಿಯಾದಿಂದ ಮುಳಿಯಾ ಗಾನರಥ ಕರೋಕೆ ಹಾಡುಗಳ ಗಾಯನ ಸ್ಪರ್ಧೆ ನಡೆಯಲಿದ್ದು ಮಾರ್ಚ್ 6ರ ಶನಿವಾರದಂದು ವಿಟ್ಲ ಬಸ್ ನಿಲ್ದಾಣದ ಹತ್ತಿರ ಪ್ರಥಮ ಆಡಿಷನ್ ನಡೆಯಲಿದೆ. ಇನ್ನು ಸ್ಪರ್ಧೆಯಲ್ಲಿ ಭಾಗವಹಿಸುವವರಿಗೆ 12 ರಿಂದ 21 ವರ್ಷ ವಯೋಮಿತಿ ಇದ್ದು ಸಾರ್ವಜನಿಕ ವಲಯದಲ್ಲಿ 21 ವರ್ಷ ಮೇಲ್ಪಟ್ಟವರಿಗೆ ಅವಕಾಶವನ್ನು ನೀಡಲಾಗಿದೆ. ಕನ್ನಡ, ಹಿಂದಿ, ತುಳು ಹಾಗೂ ಮಲಯಾಳಂ ಹೀಗೆ ಒಟ್ಟು 4 ಭಾಷೆಯ ಹಾಡುಗಳಿಗೆ ಅವಕಾಶವಿದೆ. ಆಡಿಷನ್ಗೆ ನೋಂದಣಿ ಮಾಡಲು 9743175916 ನಂಬರ್ಗೆ ಕರೆ ಮಾಡಬಹುದಾಗಿದೆ. ಇನ್ನು ಕಾರ್ಯಕ್ರಮವನ್ನು ಮುಳಿಯಾ ಜುವೆಲ್ಸ್ ಫೇಸ್ಬುಕ್ ಮೂಲಕ ನೋಡಬಹುದಾಗಿದೆ.